ಮಂಡ್ಯ ಕೆರೆಗೋಡು ಹನುಮಂತ ಧ್ವಜ ಇಳಿಸಿದ ಪ್ರಕರಣ. ಉಡುಪಿಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಾರ್ಯಕರ್ತರು ಹನುಮಾನ್ ಚಾಲೀಸ್ ಪಠಣ ಮಾಡಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಾರ್ಯಕರ್ತರು ಭಾಗಿಯಾಗಿದ್ದು ಮಂಡ್ಯಕ್ಕೆ ಬೆಂಬಲವಾಗಿ ಹನುಮಾನ್ ಚಾಲೀಸ್ ಮತ್ತು ಪ್ರತಿಭಟನೆ ನಡೆಸಿದ್ದಾರೆ. ಈ ವೇಳೆ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯನ್ನ ಈಗ ಕೈಗೊಂಡಿರುವಂತಹ ಭಾರತ್ ಮಾತಾ ಕಿ बोलो भारत माता की बोलो भारत माता की प्रभु श्री रामचंद्र की प्रभु श्री रामचंद्र की बजरंगे बजरंगे जय जय बजरंगे वारे तमर कवारे नूतन आज्ञा बिनु पैसारे सब सुकल है तुम्हारी शरण अमर जगताओ को डरना आपना तेज समारो आपे तीनों लोक आंख के कांपे भूत पिशाच निकट नहीं आवे महावीर जब नाम सुनावे नासै रोग हरै सब पीरा जपत निरंतर हनुमत वीरा संकट से हनुमान छुड़ावे मन क्रम वचन ध्यान जो लावे सब पर राम तपस्वी राजा जिनके काज सकल तुम साजा अवन फल पावे चारों युग परताप तुम्हारा है पर सिद्ध जगत उजियारा साधु संत के तम रखवारे असुर निकंद कानन कुंडल कुंचित केश शंकर सुवन केसरी नंदन तेज प्रताप महाजगवंदन विद्यावान गुणी अति चातुर राम काज करिबे को आतुर प्रभु दरिद्र ಪ್ರಧಾನಿ ತನ್ನ ಮೊದಲ ಭಾಷಣದಲ್ಲಿ ಹೇಳ್ತಾರೆ, ಇಲ್ಲಿ ಎಲ್ಲಿಯೂ ಕೂಡ ಯಾವ ಹಾರಬಾರ್ದು ಎನ್ನುವಂಥದ್ದನ್ನು ಅಂದಿನಿಂದ ಆರಂಭಗೊಂಡಂತಹ ಅವರ ಈ ರೀತಿಯ ಏನು ಧೋರಣೆ ಇದೆ, ಹಿಂದೂ ವಿರೋಧಿ ನೀತಿ ಧೋರಣೆ, ಅಲ್ಪಸಂಖ್ಯಾತರ ಸೃಷ್ಟಿ ನೀತಿ ಏನಿದೆ ಅದು ಮುಂದೆ ನಿಂತ ನಂತರ ಮುಂದುವರಿತಾ ಇವತ್ತು ನಮ್ಮ ಮಂಡ್ಯದ ಕೆರೆಗೋಡಿನಲ್ಲಿರುವಂತಹ ಹನುಮ ಧ್ವಜವನ್ನು ಇಳಿಸುವಂತ ಮಟ್ಟಿಗೆ ಹೋಯಿತು. ಸಾಧಿಸ್ತಿದ್ದೀರಿ, ನಿಮ್ಮ ಏನು ಧ್ವಜವನ್ನು ತೆರವುಗೊಳಿಸಿದ್ದೀರಿ ಅದೇ ಕೈಗಳಿಂದ ನಿಮ್ಮ ಯಾವ ಮಂಡ್ಯದ ಕೆರೆಗೋಡಿನಲ್ಲಿ ಆ ಧ್ವಜವನ್ನು ಕೇಸರಿ ಧ್ವಜ ನಾವು ಹಾಕ್ತೇವೆ ಎನ್ನುವಂತಹ ಶಪಥವನ್ನು ಇವತ್ತು ಕೂಡ ಮಾಡ್ತೀವಿ. ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ತೀವಿ. ನಿಮಗೆ ಆಗ್ರಹ ಇದೆ, ನಿಮ್ಮ ಸೇರಿದ್ದೇವೆ. ಮತ್ತೆ ಈ ಮನವಿಗೆ ಸ್ಪಂದಿಸಿ ನೀವೇನಾದರೂ ಅಲ್ಲಿ ತಕ್ಷಣ ಹನುಮ ಧ್ವಜ ಹಾಕದಿದ್ರೆ ಇದಕ್ಕೆ ಮಂಡ್ಯಕ್ಕೆ ನಾವು ಹೋಗಲಿದ್ದೇವೆ. ಮಂಡ್ಯ ಚಲೋ ಕರೆಯನ್ನು ಕೊಡ್ತೀವಿ. ಮಂಡ್ಯದಲ್ಲಿ ಲಕ್ಷಾಂತರ ಹಿಂದೂ ಸಮಾಜ ಹೋಗಿ ಮತ್ತೆ ಹನುಮ ಧ್ವಜದ ಮೂಲಕ ಹೇಳ್ತಾ ನನ್ನ ಮಾತುಗಳು ಎಲ್ಲ ಕಡೆಗಳಲ್ಲಿ ಧ್ವಜವನ್ನು ಹಾಕುವ ಮೂಲಕ ಭಾರಿ ದೊಡ್ಡ ಅಭಿಯಾನವನ್ನು ಕೈಗೊಂಡಿದೆ. ಮತ್ತೆ ಈ ಯಾವ ಇವತ್ತಿನ ಸರ್ಕಾರ ಇದೆ ಆ ಸರ್ಕಾರಕ್ಕೆ ಒಳ್ಳೆಯ ಬುದ್ಧಿ ಕೊಡಬೇಕು. ಇಲ್ಲಿ ಬಹುಸಂಖ್ಯಾತರ ಹಿಂದೂಗಳಿರುವಂತಹ ಸಮಾಜ, ಹಿಂದೂ ಸಮಾಜಕ್ಕೆ ನೀವು ಬೆಲೆಯನ್ನು ಕೊಡಬೇಕು. ಬಹುಸಂಖ್ಯೆಯ ಹಿಂದೂ ಸಮಾಜದಕ್ಕೆ ಭಾವನೆಗಳಿದೆ. ಇಲ್ಲಿ ನಮ್ಮ ಧ್ವಜವನ್ನು ನಾವು ಎಲ್ಲಿ ಕೂಡ ಹಾಯಿಸಬಹುದು. ನಮ್ಮ ಸ್ವಾಭಿಮಾನ ತೋರಿಸಲೇಬೇಕಾಗಿದೆ. ಅದಕ್ಕೋಸ್ಕರ ನಾವು ಎಲ್ಲಿಯೂ ಕೂಡ ಧ್ವಜವನ್ನು ಹಾರಿಸಬೇಕೆನ್ನುವಂತಹ ಆಗ್ರಹ ಪೂರ್ವಕ ಮನವಿಯನ್ನ ಇವತ್ತು ವಿಶ್ವ ಹಿಂದೂ ಪರಿಷತ್ನ ಮೂಲಕ ಇಡೀ ಹಿಂದೂ ಸಮಾಜ ಮಾಡ್ತಾ ಇದೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಈ ದೇಶದ ಮೊದಲ ಪ್ರಧಾನಿ ತನ್ನ ಮೊದಲ ಭಾಷಣದಲ್ಲಿ ಹೇಳ್ತಾರೆ, ಇಲ್ಲಿ ಎಲ್ಲಿಯೂ ಕೂಡ ಯಾವ ಕಂಬದಲ್ಲೂ ಕೂಡ ಕೇಸರಿ ಧ್ವಜ ಹಾರಬಾರದು ಅಂತ. ಅವತ್ತಿನ ಮೊದಲ ಕಾಂಗ್ರೆಸ್ಸಿನ ಪ್ರಧಾನಿ ಕೂಡ ಅದನ್ನೇ ಇಚ್ಛೆ ಮಾಡಿದ್ದು, ಇಲ್ಲಿ ಅಲ್ಲಿಯೂ ಕೂಡ ಕೇಸರಿ ಧ್ವಜ ಹಾರಬಾರ್ದು ಎನ್ನುವಂಥದ್ದನ್ನು. ಅಂದಿನಿಂದ ಆರಂಭಗೊಂಡಂತಹ ಅವರ ಈ ರೀತಿಯ ಏನು ಧೋರಣೆ ಇದೆ, ಹಿಂದೂ ವಿರೋಧಿ ನೀತಿ ಧೋರಣೆ, ಅಲ್ಪಸಂಖ್ಯಾತರ ಸೃಷ್ಟೀಕರಣ, ಈ ದೇಶವನ್ನ ಹೊಡಿಬೇಕೆನ್ನುವಂತಹ ಅವರ ನೀತಿ ಏನಿದೆ ಅದು ಮುಂದೆ ನಿಂತ ನಂತರ ಮುಂದುವರಿತಾ ಇವತ್ತು ನಮ್ಮ ಮಂಡ್ಯದ ಕೆರೆಗೋಡಿನಲ್ಲಿರುವಂತಹ ಹನುಮ ಧ್ವಜವನ್ನು ಇಳಿಸುವಂತ ಮಟ್ಟಿಗೆ ಹೋಯಿತು. ಇವತ್ತು ಸಮಾಜ ಎಚ್ಚೆತ್ತುಕೊಂಡಿದೆ, ಇವತ್ತು ಸಮಾಜ ಜಾಗೃತಿಯಾಗಿದೆ. ನಮಗೆ ತಕ್ಕ ಉತ್ತರವನ್ನು ಕೊಡುವರಿದ್ದೇವೆ. ನೀವು ಏನು ಇವತ್ತು ಹಿಂದೂ ವಿರೋಧಿ ನೀತಿ ಧೋರಣೆಯನ್ನ श्री रामचंद्र महाराज की कांग्रेस सरकार के
ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ बोलो भारत माता की बोलो भारत माता की बोलो भारत माता की प्रभु श्री रामचंद्र की प्रभु श्री रामचंद्र की बजरंगे बजरंगे जय जय बजरंगे 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 जय जय बजरंगे ನಮಗೆಲ್ಲ ಗೊತ್ತಿರುವಂತದ್ದು ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಹಿಂದೂ ಸಮಾಜ ಇದರ ವಿರುದ್ಧ ಎದ್ದು ನಿಂತು ಹೋರಾಟವನ್ನು ಮಾಡಿತು. ಮತ್ತೆ ಸುಮಾರು 50,000ಕ್ಕಿಂತ ಮಿಕ್ಕಿ ಹಿಂದೂ ಮನೆಗಳಲ್ಲಿ ಹನುಮ ಧ್ವಜವನ್ನು ಹಾರಿಸಲಾಯಿತು. ಇಡೀ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ, ಬಜರಂಗ ದಳದ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಮನೆಗಳಲ್ಲಿ ಹನುಮ ಧ್ವಜವನ್ನು ಹಾರಿಸಬೇಕು. ಹನುಮ ಧ್ವಜದ 2ನೇ ತಾರೀಕಿನಿಂದ 9ನೇ ತಾರೀಕಿನವರೆಗೆ ಹನುಮ ಧ್ವಜದ ಅಭಿಯಾನ ಆಗಬೇಕು. ಆನಂತರ 9ನೇ ತಾರೀಕಿಗೆ ಜಿಲ್ಲಾಧಿಕಾರಿಯ ಕಚೇರಿಯ ಮುಂದುಗಡೆ ಹನುಮಾನ್ ಚಾಲೀಸ್ ಪಠಣ. ಆನಂತರ ಜಿಲ್ಲಾಧಿಕಾರಿಯವರ ಮೂಲಕ ರಾಜ್ಯಕ್ಕೆ ನಾವು ಆಗ್ರಹವನ್ನು ಮಾಡುವರಿದ್ದೇವೆ. ಮಂಡ್ಯದಲ್ಲಿ ಮತ್ತೆ ನೀವು ಹನುಮ ಧ್ವಜವನ್ನು ಹಾರಿಸಬೇಕು ಎನ್ನುವುದರ ಬಗ್ಗೆ. ನಮಗೆ ಧ್ವಜದ ಬಗ್ಗೆ ಗೊತ್ತಿದೆ. ಯಾವಾಗ ತ್ರೇತಾಯುಗದಲ್ಲಿ ಧರ್ಮ ಮತ್ತು ಅಧರ್ಮದ ನಡುವೆ ಯುದ್ಧ ಆಯಿತು, ಅವತ್ತು ಅರ್ಜುನನ ಧರ್ಮದ ಪರವಾಗಿ ಹೋರಾಟ ಮಾಡಿದಂಥ ಅರ್ಜುನ ರಥದ ಮೇಲೆ ಇದ್ದಂಥದ್ದು ಹನುಮ ಧ್ವಜ, ಅದು ಕೇಸರಿ ಧ್ವಜ. ಆನಂತರ ಸ್ವಾತಂತ್ರ್ಯ ಸಿಕ್ಕ ನಂತರ ಈ ಧ್ವಜದ ಬಗ್ಗೆ ಈ ದೇಶಕ್ಕೆ ಧ್ವಜದ ಬಗ್ಗೆ ಭಾರಿ ಚರ್ಚೆಗಳು, ಭಾರಿ ಅದನ್ನು ಯಾವ ರೀತಿ ಯಾವ್ದು ಆಗಬೇಕು ಎನ್ನುವಂಥದ್ದನ್ನ ಚರ್ಚೆಗಳಾಯಿತು. ಕೊನೆಗೆ ಆಯ್ಕೆ ಆಗಿರುವಂಥದ್ದು ಕೂಡ ಕೇಸರಿ ಧ್ವಜನೆ. ಆವಾಗ ಇದೇ ಮನಸ್ಥಿತಿ ಉಳ್ಳಂತಹ ವ್ಯಕ್ತಿಗಳು ಆ ಧ್ವಜವನ್ನು ತುಂಡು ಮಾಡಿದರು. ಇಲ್ಲಿ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ